33 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಎತ್ತಲಿಕ್ಕೆ ಇಲ್ಲಿನ ಮತದಾರರು ಬಿಡಲಿಲ್ಲ. ಕಳೆದ 33 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಬಹುಮತದಿಂದ ಗೆಲುವು ಸಾಧಿಸಿ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಆ ಕೆಲಸವನ್ನು ತುಳುನಾಡಿನ ಈ ಮಣ್ಣು, ತುಳುನಾಡಿನ ಹಿಂದೂ ಬಾಂಧವರು ಅಂತ ಒಂದು ಅದ್ಭುತ ಗೆಲುವನ್ನು ತೋರಿಸಿಕೊಟ್ಟಿದ್ದಾರೆ. ಈ 24ರ ಚುನಾವಣೆ ತುಳುನಾಡಿಗೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ, ಒಂದು ಸವಾಲಿನ ಪ್ರಶ್ನೆಯಾಗಿದೆ. ಈಗಾಗಲೇ ತುಳುನಾಡು ಒಂದು ಹಿಂದುತ್ವದ ನೆಲ, ಹಿಂದುತ್ವದ ಒಂದು ಭದ್ರವಾದಂತಹ ಮಣ್ಣು ಅನ್ನುವಂಥದ್ದನ್ನು ಕಾಂಗ್ರೆಸ್ನವರೇ ಒಪ್ಪಿಕೊಂಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಈ ಒಂದು ಹಿಂದುತ್ವದ ನೆಲವನ್ನು ಯಾವ ರೀತಿ ವಿಭಜಿಸಬಹುದು, ಯಾವ ರೀತಿ ಇದನ್ನು ವಿಂಗಡಿಸಬಹುದು, ಯಾವ ರೀತಿ ಬಿರುಕು ಹುಟ್ಟಿಸಬಹುದು ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಹಾಕಿಕೊಂಡಿದೆ. ಅದರ ಹಿನ್ನೆಲೆ ಬಹುದೊಡ್ಡದಿದೆ. ಈ ಬಾರಿ ಯಾವತ್ತೂ ಇಲ್ಲದಂತಹ ಒಂದು ಒಪ್ಪಂದಗಳು ಕಾಂಗ್ರೆಸ್ನ ಜೊತೆ ನಡೆದಿದೆ. ಇದು ರಹಸ್ಯವಾಗಿ ನಡೆದಿದೆ. ರಾಹುಲ್ ಗಾಂಧಿ ಜೊತೆ ಮುಸ್ಲಿಂ ಲೀಗ್ ಮತ್ತು SDP ನಡೆದಂಥ ಒಂದು ಒಪ್ಪಂದ ಏನು ಅಂತ ಕೇಳಿದ್ರೆ, ಇಡೀ ಕರ್ನಾಟಕದ ಹೆಬ್ಬಾಗಿಲಾಗಿರತಕ್ಕಂಥ ತುಳುನಾಡು, ಹಿಂದುತ್ವದ ಶಕ್ತಿಯನ್ನು ಕರ್ನಾಟಕ ಎಲ್ಲ ದೇಶಕ್ಕೆ ತೋರಿಸಿದಂಥ ಒಂದು ತುಳುನಾಡು, ಕೋಟಿ ಚೆನ್ನೈರಂಥ ಒಂದು ಅದ್ಭುತ ಶಕ್ತಿಯ ನಾಡು ತುಳುನಾಡು, ಜಾತಿ ಮತ ಭಾಷೆ ಮೀರಿ ನಿಂತಹ ತುಳುನಾಡು, ಹಿಂದುತ್ವದ ಅಲೆ ಇರತಕ್ಕಂಥ ಈ ಜಿಲ್ಲೆಯನ್ನು ಹೊಡೆಯುವ ಒಂದು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಹಣೆದಿದೆ. ಅದು ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು SDP ನಿಷೇಧಿತ PFI ಸೇರಿ. ಕೇರಳದಲ್ಲಿ ಮಲಪ್ಪುರಂ ಯಾವ ರೀತಿ ಮುಸ್ಲಿಂ ಲೀಗ್ನವರು ಒಂದು ಜಿಲ್ಲೆಯನ್ನು ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ಅಂತ ಒಂದು ಜಿಲ್ಲೆಯನ್ನು ಓಪನ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಆರಿಸಿಕೊಂಡಂತಹ ನೆಲ ಅದು ದಕ್ಷಿಣ ಕನ್ನಡದ ತುಳುನಾಡನ್ನು. ಕರ್ನಾಟಕದ ಮಲಪ್ಪುರಂ ದಕ್ಷಿಣ ಕನ್ನಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ. ಅದಕ್ಕೋಸ್ಕರ ಇಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಇರತಕ್ಕಂತಹ ಬಿಲ್ಲವರನ್ನು ಮೊದಲು ಹೊಡಿಬೇಕು. ಇಲ್ಲಿಯ ಹಿಂದೂ ಬಿಲ್ಲವರು, ಹಿಂದೂ ಬಂಟರು, ಹಿಂದೂ ಮೊಗವೀರರು, ಹಿಂದೂ ಕುಲಾಲರು ಇವರ ಮದುವೆ ಒಂದು ಬಿರುಕುಗಳನ್ನು ಹುಟ್ಟಿಸಬೇಕು. ಆ ಮುಖಾಂತರ ಕರ್ನಾಟಕದಲ್ಲಿ ಮುಸ್ಲಿಂ ತನ್ನ ಪಾದವನ್ನು ಬೆಳೆಸಬೇಕು ಅನ್ನುವಂಥ ಷಡ್ಯಂತ್ರ.